34ನೇ ನೆಕ್ಕಿಲಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸದಸ್ಯರಾದ ದರ್ಕಾಸು ನಿವಾಸಿ ಡೊಂಬಯ್ಯ ನಾಯ್ಕ್ ಅವರ ಮಗ ಡಿ ಜಯನಾಯ್ಕ್ ಅವರು ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ದು ಇವರ ಚಿಕಿತ್ಸೆಗಾಗಿ ನೆಕ್ಕಿಲಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ವತಿಯಿಂದ 50,000 ಹಣವನ್ನು ಸಂಗ್ರಹಿಸಿ ಹಸ್ತಾಂತರಿಸಲಾಯಿತು. ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಕಾರ್ಯನಿರ್ವಹಣಾಧಿಕಾರಿ, ಸಂಘದ ಸದಸ್ಯರು ಮತ್ತು ಗ್ರಾಹಕರಿಂದ ಹಣವನ್ನು ಸಂಗ್ರಹಿಸಿದ್ದು ಎಲ್ಲರ ಸಮ್ಮುಖದಲ್ಲಿ ಜಯನಾಯ್ಕ್ ಅವರಿಗೆ ಹಣವನ್ನು ಹಸ್ತಾಂತರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಗೌಡ, ಉಪಾಧ್ಯಕ್ಷರಾದ ಹೊನ್ನಪ್ಪ ನಾಯ್ಕ್, ಕಾರ್ಯನಿರ್ವಹಣಾಧಿಕಾರಿಯಾದ ಕೆ ರಾಜೇಶ್ ನಾಯಕ್, ನಿರ್ದೇಶಕರಾದ ರಾಜೀವ್ ಪೂಜಾರಿ, ಕಿಶೋರ್ ಗೌಡ, ಚೆನ್ನಕೇಶವ ಎನ್, ಹಾಲು ಪರಿಶೀಲಕರಾದ ಕೇಶವ ಉಪಸ್ಥಿತರಿದ್ದರು.